ಈ ನಮ್ಮದು ಈ ಏರಿಯಾದವ್ರು ಮಾಡಿದ್ದು ಮೂವಿ ಇಷ್ಟು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಇಷ್ಟು ಚಂದ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅದು ತುಂಬ ದೊಡ್ಡ ವಿಷಯ. ಸೊ ಏನು ಡೌಟ್ ಇಲ್ಲ, ಇದು ದಿಸ್ ವಿಲ್ ಬಿ ಡೆಫಿನೆಟ್ಲಿ ಅ ಗುಡ್ ಹಿಟ್. ಇನ್ನೂ ಇಂಥ ಮೂವೀಸ್ ಇನ್ನೂ ಬರಲಿ ಅಂತ ಆಸೆ ಪಡ್ತಾರೆ. ಮೂವಿ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಹೊಸಬರು, ಅಂದರೆ ಸ್ಟೋರಿಗೆ ಸ್ಟೋರಿಯೂ ಇದೆ ಮತ್ತು ಹಾಸ್ಯಕ್ಕೆ ಹಾಸ್ಯವೂ ಇದೆ. ಎಲ್ಲ ಅದ್ಭುತ ನಟನೆ ಮಾಡಿದ್ದಾರೆ. ಮ್ಯೂಸಿಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ವಿಡಿಯೋ ಕೂಡ ಒಳ್ಳೆ ಕ್ಯಾಪ್ಚರ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಖಂಡಿತ ಫ್ಯಾಮಿಲಿ ಜೊತೆ ನೋಡಬಹುದು ಅಂತ ಒಂದು ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಮೂವಿ ಚೆನ್ನಾಗಿದೆ. ಸಾಂಗ್ಸ್ ಸಹ ತುಂಬ ಚೆಂದ ಇದೆ. ಎಲ್ಲಿ ಸಹ ಒಂದು ಬೋರ್ ಅಂತ ಆಗಲಿಲ್ಲ. ಮೂವಿ ನಮ್ಮ ನೋಡಿಸಿಕೊಂಡು ಹೋಯಿತು. ಒಳ್ಳೆಯದಿದೆ ಮೂವಿ. ಆಲ್ ದ ಬೆಸ್ಟ್ ಟೀಮ್ಗೆ. ತುಂಬ ಚೆನ್ನಾಗಿತ್ತು. ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಟ್ಸ್ ವೆರಿ ನ್ಯಾಚುರಲ್ ಆ್ಯಕ್ಟಿಂಗ್. ಸೊ ಆಲ್ ದ ಬೆಸ್ಟ್ ಫಾರ್ ದ ಮೂವಿ. ಮೂವಿ ಚೆನ್ನಾಗಿತ್ತು. ತುಂಬ ಮೂವಿ ಏನಂದ್ರೆ ಒಂದು ಪ್ಲೆಸೆಂಟ್ ಮೂವಿ ಇತ್ತು. ಅಂದರೆ ಸ್ಟೋರಿ ಲೈನ್ಸ್ ಎಲ್ಲ ಚೆನ್ನಾಗಿತ್ತು. ಜಾಸ್ತಿ ಬಡ ಆ ಥರ ಏನಿಲ್ಲ. ಒಂದು ಪ್ಲೆಸೆಂಟ್ ಚೆನ್ನಾಗಿದೆ ಮೂವಿ. ಪ್ಲಸ್ ತುಂಬ ಸಮಯದ ನಂತರ ಈ ಥರದ ಮೂವಿ ಒಂದು ಬಂದಿದೆ. ಅಂದರೆ ಜಾಸ್ತಿ ಏನು ಹೇಳ್ತಾರೆ, ದಡಬ ಸೌಂಡು ಇದಿಲ್ಲ, ಬಟ್ ಕಮರ್ಷಿಯಲ್ ಅಂತಲ್ಲ, ಪ್ಲೆಸೆಂಟ್ ಇದೆ ಮೂವಿ. ನೋಡ್ಬೋದು, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. 2 ಗಂಟೆ ಒಳ್ಳೆ ಟೈಮ್ ಪಾಸ್. ಚೆನ್ನಾಗಿದೆ ಮೂವಿ, ಚೆನ್ನಾಗಿ ಇದು ಮಾಡಿದ್ದಾರೆ. ಡೈರೆಕ್ಷನ್ ಇರ್ಬೋದು, ಕ್ಯಾಮರಾ ಇರ್ಬೋದು, ಮ್ಯೂಸಿಕ್ ಕೂಡ ಹಾಗೆ ಹೊಸ ಟ್ಯಾಲೆಂಟ್ಸ್. ಸೊ ಇಂಡಸ್ಟ್ರಿಗೆ ಒಂದು ಹೊಸ ಫೇಸ್ ಬಂದಾಗೆ ಆಗಿದೆ. ಚೆನ್ನಾಗಿದೆ ಮೂವಿ. ನಮ್ಮ ಊರಿನ ಒಂದು ಟೇಸ್ಟ್ ಸಿಕ್ಕಿದೆ. ನಮ್ಮ ಊರಿನ ಫ್ಲೇವರಾ ಅಷ್ಟೇ, ತುಂಬ ಚೆನ್ನಾಗಿದೆ. ಚೆನ್ನಾಗಿ ಊರಿದು ಸಿಂಪಲ್ಲಾಗಿ ಒಳ್ಳೆ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಫೋಟೋಗ್ರಾಫಿ ಚೆನ್ನಾಗಿತ್ತು. ಸರ್ ನಮಸ್ಕಾರ. ಬಹಳ ಉತ್ತಮವಾಗಿ ಮೂಡಿ ಬಂದಿದೆ. ಉತ್ತಮ ನಿರ್ದೇಶನ, ಒಳ್ಳೆಯ ನಟನೆ ಒಳ್ಳೆಯದಾಗಿದೆ. ಚಿತ್ರದ ಕತೆ ಒಳ್ಳೆಯದಿದೆ. ಬಹಳ ಥೀಮ್, ಕನ್ಕ್ಲೂಷನ್, ಎಂಡಿಂಗ್ ಪಾರ್ಟ್ ಅಂತೂ ಉತ್ಕೃಷ್ಟವಾಗಿದೆ. ಈ ಚಿತ್ರ ಅಂತೂ ಎಲ್ಲರ ಮನಗೊಳ್ಳುವುದಂತೂ ಖಂಡಿತ. ತುಂಬ ಚೆನ್ನಾಗಿತ್ತು. ಖುಷಿ ಆಯಿತು ಸಿನಿಮಾ ನೋಡಿ. ಫ್ಯಾಮಿಲಿ ಕೂತ್ಕೊಂಡು ನೋಡಬಹುದು. ಕತೆ ಎಲ್ಲ ಚೆನ್ನಾಗಿದೆ. ಖುಷಿ ಇದೆ ಒಟ್ಟಲ್ಲಿ. ಹೀರೋ ಪಾರ್ಟ್ ಅಂತೂ ಕೊನೆಗೆ ಮನೋಜ್ಞವಾಗಿತ್ತು. ಅಂತಿಮ ಇದು ಸೀನ್ ಭಾಳ ಚೆನ್ನಾಗಿತ್ತು. ಟೋಟಲಿ ಒಳ್ಳೆ ಮೂವಿ. ಚೆನ್ನಾಗಿತ್ತು. ಫ್ಯಾಮಿಲಿ ಕೂತು ನೋಡುವಂಥ ಕತೆ. ಒಂದು ಜೀವನದ ಕೆಲವು ಅದರಲ್ಲಿ ಇರುವ ಅಂಶಗಳನ್ನು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಉತ್ತಮವಾಗಿ ನಡೆಯುವುದು ಖಂಡಿತ ಕಾಣ್ತದೆ. ಅದೇ ನಮಗೆ ಅಂದರೆ ಈಗಿನ ಪೀಳಿಗೆ ಜನಗಳಿಗೆ ಒಳ್ಳೆ ಥಿಯರಿ ಇರುವ ಕತೆ ಚೆನ್ನಾಗಿದೆ. ನಾನೊಬ್ಬ ವೀವರ್ ಆಗಿ ಹೇಳೋದಾದರೆ, ಇವರು ಈ ಟೀಮ್ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿರೋದು ಅನ್ನೋ ಥರ ಬರಲಿಲ್ಲ. ಅದ್ಭುತ. ಎಲ್ಲ ನ್ಯಾಚುರಲಿ, ಎಲ್ಲ ತುಂಬ ನ್ಯಾಚುರಲ್ ಆಗಿತ್ತು. ಡೈರೆಕ್ಟರ್ ಇಸ್ ಬಾರ್ನ್. ಶ್ರೀಮುಖ ಪುನಃ ನಾನು ಹೇಳ್ತೀನಿ, ಒಬ್ಬ ಆ್ಯಕ್ಟ್ರಾಗಿ, ಡೈರೆಕ್ಟರಾಗಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಂದಂದರೆ ಮಂಗಳೂರಿನವನಾಗಿ ನಾನು ಹೇಳೋದಾದರೆ, ಮಂಗಳೂರಿನ ಹೊಸ ನಿರ್ದೇಶಕರು ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ನನಗೆ ಇನ್ನೊಂದು ಮೊಟ್ಟೆಯ ಕತೆ, ಒಂದು ಮೊಟ್ಟೆ ಅಲ್ಲ, ಇದು ಇನ್ನೊಂದು ಮೊಟ್ಟೆಯ ಕತೆ, ಆ ಸಾಲಿಗೆ ಸೇರುವ ಚಿತ್ರ ಅಂತ ನನಗನ್ನಿಸ್ತು. ಶುಭವಾಗಲಿ. ಆಲ್ ದ ಬೆಸ್ಟ್. ಹಾಸ್ಯ ಚಟಾಕಿಗಳಿದ್ದು ನೀವು ತುಂಬ ಎಂಜಾಯ್ ಮಾಡಿದ್ರೆ ಕಾಮಿಡೀಸ್ಗಳಿಗೆ? ಹೌದು, ಹಾಸ್ಯ ಹೀಗೆ ಇರಬೇಕು. ಹಾಸ್ಯಕ್ಕೋಸ್ಕರ ನೀವು ಹೊಸ ಕ್ಯಾರೆಕ್ಟರ್ ಇಟ್ಕೊಳ್ಳೋದೇ ಕಥೆಯಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ಹಾಸ್ಯವನ್ನು ತರಬೇಕಲ್ಲಿ. ಸೊ ಆ ಥರ ಇತ್ತು, ಅದರಲ್ಲಿತ್ತು. ಹಾಗಿರಬೇಕು, ಅದಿತ್ತು. ಕಂಪ್ಲೀಟಾಗಿ ನೋಡಿದ್ರನ್ನ ಎಂಗೇಜ್ ಮಾಡ್ಕೊಂಡು ಹೋಗುತ್ತೆ ಚಿತ್ರ. ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿದೆ. ಫ್ಯಾಮಿಲಿ ಎಂಟರ್ಟೈನರ್. ಮತ್ತು ಪುನಃ ನಾನು ಥಿಯೇಟ್ರಿಗೆ ಹೋಗಿ ನೋಡಬೇಕು, ನೀವೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ನಾನು ಹೇಳ್ತೀನಿ. ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಮಂಗಳೂರು ಲೊಕ್ಯಾಲಿಟಿ, ಪುತ್ತೂರು, ಈ ದಕ್ಷಿಣ ಕನ್ನಡ ಲೊಕ್ಯಾಲಿಟಿ ಅವರಿಗೆ ಹೇಳಿ ಮಾಡಿಸಿದ ಸಿನಿಮಾ. ಯಾಕಂದರೆ ಅವರಿಗೆ ಅರ್ಥ ಆಗೋದು ಬೇಗ, ಬಾಕಿದವ್ರಿಗೆ ಅರ್ಥ ಆಗೋದಿಲ್ಲ ಅಂತಲ್ಲ. ಬಟ್ ಈ ಲೊಕ್ಯಾಲಿಟಿಯಲ್ಲಿ ಅರ್ಥ ಆದರೆ ಸೀದಾ ಇಲ್ಲಿಗೆ ಹಾರ್ಟಿಗೆ ಟಚ್ ಆಗ್ತದೆ ಅದು. ಸೊ ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ನೋಡಿ. ಮನುಷ್ಯ ಯಾವ ಥರ ಇರಬಾರ್ದು ಅಂತ ಹಿಡಿದು ಕ್ಲೈಮ್ಯಾಕ್ಸಲ್ಲಿ ಕಾಣ್ತದೆ, ಯಾವ ಥರ ಮನುಷ್ಯ ಇರ್ತಾನೆ ಅಂತ ಹಿಡಿದು ಕ್ಲೈಮ್ಯಾಕ್ಸ್ ತನಕ ಕಾಣಲಿಕ್ಕೆ ಸಿಗ್ತದೆ. ಸೊ ನೋಡಬೇಕಾದ ಮೂವಿ. ಫಸ್ಟ್ ಟೈಮ್ ಮೂವಿ ಮಾಡಿದಂತ ಯಾರು ಹೇಳಲಿಕ್ಕಿಲ್ಲ. ಈಗ ಲೈಕ್ ನೀವು ಮೂವಿ ನೋಡಿದರೆ ಇನ್ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಅಂತ ಹೇಳಲಿಕ್ಕಿಲ್ಲ ಯಾರು ಸಹ. ಸೊ ಚೆನ್ನಾಗಿದೆ ಮೂವಿ, ನೋಡಲೇಬೇಕಾದ್ದು ಅಷ್ಟೇ. ಒಂದು ಫ್ಯಾಮಿಲಿ ಮೂವಿ, ಖಂಡಿತವಾಗಿ ಫ್ಯಾಮಿಲಿ ಮೂವಿ. ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶ್ರೀಮುಖ ಅವ್ರದ್ದು ಡೆಬ್ಯೂ ಮೂವಿ ಅಂತ ಸಹ ಹೇಳಲಿಕ್ಕೆ ಆಗಲ್ಲ. ಆ ಥರ ಒಂದು ಆ ಕ್ಯಾರೆಕ್ಟ್ರಲ್ಲಿರುವಂಥ ಇನ್ನೋಸೆನ್ಸ್ ಇರ್ಬೋದು, ಆ ಮುಗ್ಧತೆ ಎಲ್ಲ ಭಾಳ ಚೆನ್ನಾಗಿ ಬ್ಲೆಂಡ್ ಮಾಡಿ ಡೈರೆಕ್ಷನ್, ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದಾರೆ. ಅದೇ ರೀತಿ ಕೀರ್ತನ್ ಅವ್ರದ್ದು ಮ್ಯೂಸಿಕ್ ಡೈರೆಕ್ಷನ್ ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ. ಫ್ಯಾಮಿಲಿಯವರು ಖಂಡಿತ ಬಂದು ಥಿಯೇಟ್ರಲ್ಲಿ ನೋಡಿ. ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಡೇ ಒನ್ನಿಂದ ಸ್ಕ್ರಿಪ್ಟಿಂಗಿಂದ ಹಿಡಿದು ನಾನು ನೋಡಿದ್ದೇನೆ. ಆದರೆ ಈ ಫೈನಲ್ ಕಟ್ ಬಂದಿರೋದು ನಿಜವಾಗ್ಲೂ ಕನ್ನಡ ಸಿನಿಮಾದಲ್ಲಿ ಒಂದು ಬೇರೆ ರೀತಿ ಜನ ಆ್ಯಕ್ಸೆಪ್ಟ್ ಮಾಡಿ ಜನ ಥಿಯೇಟ್ರಿಗೆ ಬಂದು ನೋಡಿದ್ರೆ ಡಿಫ್ರೆಂಟ್ಲಿ ಇಟ್ ವಿಲ್ ಗೋ ಟು ಅನದರ್ ಲೆವೆಲ್ ಅಂತಲೇ ಹೇಳಬೇಕು. ಒಂದು ಮಟ್ಟ ಕತೆಗೆ ಜನ ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಇದು ಆ ಥರನೇ ಸಿನಿಮಾ. ಒಡಿ ಬಡಿ ಇಲ್ಲದ ಸಿನಿಮಾ, ಪ್ರೀತಿಯಲ್ಲಿ ನೋಡಬೇಕಾದಂಥ ಸಿನಿಮಾ, ಒಂದು ಕನ್ನಡವನ್ನು ಇನ್ನೊಂದು ಲೆವೆಲ್ಗೆ ತೊಗೊಂಡು ಹೋಗುವಂಥ ಸಿನಿಮಾ. ಆದಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.
ಚೆನ್ನಾಗಿತ್ತು, ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಒಂದು ಸ್ಟೋರಿ ಇದೆ, ಫನ್ನಿ ಮೊಮೆಂಟ್ಸ್ ಇದೆ, ಪ್ಲಸ್ ಮ್ಯೂಸಿಕ್ ಕೂಡ ಚೆನ್ನಾಗಿದೆ. ಅದರಲ್ಲಿರುವ ಲಿರಿಕ್ಸ್ ಅದು ಇದು ಟ್ಯೂನ್ಸ್ ವೆರಿ ನೈಸ್. ಎಲ್ಲೂ ಬೋರಿಂಗ್ ಇಲ್ಲ, ಎಲ್ಲ ಫ್ಯಾಮಿಲಿ ಜೊತೆ ಬಂದು ನೋಡುವಂಥ ಮೂವಿ. ನೈಸ್ ಮೂವಿ, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ. ಸೊ ರಿಯಲಿ ನೈಸ್. ಪೂರ ಕ್ಯಾರೆಕ್ಟರ್ಸ್ ಒಳ್ಳೆ ಮೂವಿ. ಫಸ್ಟ್ ಆದರೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹೇಗಿದೆ ಸರ್? ಭಾರಿ ಸೂಪರ್ ಆಗ್ತದೆ. ವಿಡಿಯೋ ಎಲ್ಲ ಸೂಪರ್ ಆಗಿದೆ, ಒಳ್ಳೆ ಗ್ರಾಫಿಕ್ಸ್ ಎಲ್ಲ ಸೂಪರ್ ಬಂದಿದೆ. ಎಲ್ಲ ಒಳ್ಳೆ ಮೂವಿ, ಸೂಪರ್ ಮೂವಿ. ಬೋರ್ ಅಂತ ಆಗೋದಿಲ್ಲ, ಫುಲ್ ಫನ್ನಿ ವಿಡಿಯೋ. ತುಂಬ ಒಳ್ಳೆ ಮೂವಿ, ತುಂಬ ಖುಷಿ ಆಯಿತು ನೋಡಿ. ಅಂದರೆ ನಮ್ಮೂರಿನವರೇ ಎಲ್ಲ ಟ್ಯಾಲೆಂಟ್ಸ್ ಎಲ್ಲ ಇದ್ದಾರೆ, ಸೊ ಇವರೆಲ್ಲ ಬೆಳಿಬೇಕು, ಇವರದ್ದು ಇನ್ನೂ ಅಷ್ಟು ಮೂವಿ ಬರಲಿ ಅಂತ ನಾವು ಹಾರೈಸ್ತೇವೆ. ಸೊ ಥ್ಯಾಂಕ್ ಯು. ಸೇಮ್ ಇದೊಂಥರ ಎಕ್ಸೀಡ್ ದ ಎಕ್ಸ್ಪೆಕ್ಟೇಷನ್ ಥರ ಇತ್ತು, ಒಳ್ಳೆಯದಿತ್ತು. ನೈಸ್ ಮೂವಿ. ಏನು ಇಷ್ಟ ಆಯಿತು ಸರ್? ಮೋಸ್ಟ್ ಆಫ್ ದ ಇಲ್ಲಿ ನಮ್ಮ ರಿಯಲ್ ಲೈಫ್ಗೆ ರಿಲೇಟ್ ಆಗುವಂಥದ್ದು ಚೆನ್ನಾಗಿತ್ತು, ನೋಡ್ಬೋದು. ಫ್ಯಾಮಿಲಿ. ಮೇಡಮ್ ಹೇಗಿದೆ? ಚೆನ್ನಾಗಿತ್ತು, ನೋಡ್ಬೋದು. ಚೆನ್ನಾಗಿದೆ. ಸೂಪರ್ ಸಾಂಗ್ಸ್ ಎಲ್ಲ, ಕ್ಯಾಮರಾ, ಸಿದ್ದು ಜಿ ಎಸ್, ಕೀರ್ತನ ಬಾಳಿಲವರ ಸಾಂಗ್ಸ್, 5 ಸಾಂಗ್ಸ್ ಸೂಪರಾಗಿ ಮಾಡಿದ್ದಾರೆ. ಶ್ರೀಮುಖ ಅವರ ಪಾರ್ಟ್ ಅಂತೂ ಸೂಪರಾಗಿದೆ. ಆದಿತ್ಯ ಅಂತೂ ಸೂಪರ್. ಇನ್ನು ಅಕ್ಷಯ್ ರೇವಂಕ್ ಅವರ ಪಾರ್ಟ್ ಅಂತೂ ಹೇಗೆ ಮೋಸ ಮಾಡ್ತಾರೆ ನೋಡಿ, ಜೊತೆಗೆ ಗೆಳೆಯ ಅಂತ ಹೇಳ್ಕೊಂಡು ಸೂಪರಾಗಿ ಮೋಸ ಮಾಡಿದ್ದಾನೆ. ಆದಿತ್ಯ ಕ್ಯಾರೆಕ್ಟರ್ ಏನು ವಿನಾಯಕ್ ಪಾರ್ಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮೂವಿ ಬಂದಿದೆ. ನಂದು ಒಂದು ಪಾರ್ಟ್ ಇದೆ, ಒಂದು ಸಣ್ಣ ಫ್ರೇಮಲ್ಲಿ ಹೀರೋಯಿನ್ ಜೊತೆ ಬಂದಿದ್ದೀನಿ, ನೋಡ್ತಾ ಇರಿ. ಚೆನ್ನಾಗಿದೆ ಸರ್, ಸೂಪರ್ ಇದೆ, ನೋಡುವಂಥ ಮೂವಿ. ಎಲ್ಲ ಇದೆ, ಕತೆ ಇದೆ, ಸಾಂಗ್ ಇದೆ, ಎಲ್ಲ ಇದೆ, ನೋಡ್ಬೋದು. ಒಳ್ಳೆ ಫ್ಯಾಮಿಲಿ ಮೂವಿ, ಚೆನ್ನಾಗಿದೆ, ಸೂಪರ್. ಒಳ್ಳೆಗಿದೆ, ತೊಂದರೆ ಇಲ್ಲ. ಲೈಟಲ್ಲಿ ನೀವು ಎಲ್ಲರಿಗೂ ಹೊಸತ್ತು, ಎಲ್ಲ ತೊಂದರೆ ಇಲ್ಲ, ಒಳ್ಳೆಗಿದೆ. ಹೇಗುಂಟು ಮೇಡಮ್? ತುಂಬ ಚೆನ್ನಾಗಿದೆ. ತುಂಬ ನಮ್ಮೆಲ್ಲ ಹಳ್ಳಿದ್ದು ಎಲ್ಲ ತೋರಿಸಿದ್ದಾರೆ. ಹಳ್ಳಿಯಲ್ಲಿ ತೋಟ ಎಲ್ಲ ಆ್ಯಕ್ಟಿಂಗ್ ಎಲ್ಲ ತುಂಬ ನ್ಯಾಚುರಲ್ ಆಗಿ ಬಂದಿದೆ, ಚೆನ್ನಾಗಿದೆ. ಮೇಡಮ್ ಹೇಗಿತ್ತು? ಒಳ್ಳೆದಿತ್ತು. ಏನು ಇಷ್ಟ ಆಯಿತು ಮೇಡಮ್? ಅವರಿಗಷ್ಟು ಕನ್ನಡ ಅರ್ಥ ಆಗೋದಿಲ್ಲ, ಆದರೆ ಸಹ ಮೂವಿ ಫುಲ್ ತಿಳ್ಕೊಂಡು ಗಮ್ಮತ್ತು ಮಾಡಿದ್ದಾರೆ. ಸೂಪರ್ ಆಯಿತು, ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು, ಎಂಗೇಜಿಂಗ್ ಆಗಿತ್ತು ಫಸ್ಟಿಂದ ಕೊನೆವರೆಗೂ. ಏನು ಇಷ್ಟ ಆಯಿತು? ಕಾಮಿಡಿ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಕಾಮಿಡಿ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ವಿನಾಯಕ ಪಾತ್ರ ಮಾಡಿದ್ದವರು ಆದಿತ್ಯ ಅಂತ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಸೂಪರ್ ಆಗಿತ್ತು. ಶ್ರೀಮುಖ ಅವ್ರದ್ದು ಡೈರೆಕ್ಷನ್ ಚೆನ್ನಾಗಿದೆ, ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ. ಎಂಗೇಜಿಂಗ್ ಆಗಿತ್ತು, ಚೆನ್ನಾಗಿತ್ತು. ಚೆನ್ನಾಗಿದೆ ಸರ್. ಏನು ಇಷ್ಟ ಆಯಿತು ಸರ್? ಕಾಮಿಡಿ ಸಾಕಾಗಿದೆ. ಹೊಸ ಕಲಾವಿದರು? ಹೌದು, ಹೊಸೊಬ್ಬರೆಲ್ಲ ಹೌದು, ಚಂದ ಮಾಡಿದ್ದಾರೆ, ಒಳ್ಳೆಯದಾಗಿದೆ. ಚೆನ್ನಾಗಿ ಮಾಡಿದ್ದಾರೆ, ಮೂವಿ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹವಿಕಾ ಭಾಷೆ ನಮ್ಮದು ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಬರ್ತಿರೋದು, ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ಅ ವೆರಿ ನ್ಯೂ ಟೀಮ್, ತುಂಬ ಒಳ್ಳೆ ಎಫರ್ಟ್ಸ್ ಹಾಕಿದ್ದಾರೆ. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಕಮ್ ಆ್ಯಂಡ್ ವಾಚ್ ದಿಸ್ ಮೂವಿ. ಎಸ್, ಥ್ಯಾಂಕ್ ಯು. ಸೂಪರ್ ಇತ್ತು. ಏನು ಇಷ್ಟ ಆಯಿತು ನಿಮಗೆ? ಕಾಮಿಡಿ ಡೈರೆಕ್ಷನ್ ಹಿಡಿಯುತ್ತೆ, ಓಕೆ, ಪರ್ಫೆಕ್ಟ್. ಸೂಪರ್. ಏನು ಇಷ್ಟ ಆಯಿತು? ಕಾಮಿಡಿ ಕ್ಯಾರೆಕ್ಟರ್ ಇಷ್ಟ? ಕಾಮಿಡಿ ಹೇಗಿದೆ? ಒಳ್ಳೆ ಪಿಕ್ಚರ್. ಮೇಡಮ್ ಹೇಗಿದೆ ಸರ್? ಗುಡ್ ಮೂವಿ. ಏನು ಇಷ್ಟ ಆಯಿತು ಮೇಡಮ್? ನಾರ್ಮಲ್ ನ್ಯಾಚುರಲ್ ಆ್ಯಕ್ಟಿಂಗ್, ಆಲ್ ನ್ಯಾಚುರಲ್ ಸೀನ್ಸ್, ನ್ಯಾಚುರಲ್, ವರ್ತ್ ವಾಚಿಂಗ್. ಸರ್ ಹೇಗಿದೆ? ಮೂವಿ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ. ಇಲ್ಲಿಯ ಲೋಕಲ್ ಟ್ಯಾಲೆಂಟ್ ಸೇರಿ ಮಾಡಿರುವಂಥ ಮೂವಿ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್ ಆ್ಯಂಡ್ ಪ್ರತಿಯೊಬ್ಬರು ನೋಡಿ. ಥ್ಯಾಂಕ್ ಯು. ಏನು ಇಷ್ಟ ಆಯಿತು ಸರ್? ನನಗೆ ಅದರ ಡೈರೆಕ್ಷನ್ ಚೆನ್ನಾಗಿದೆ, ವಿಡಿಯೋ ಆ್ಯಂಡ್ ಕ್ಯಾಮರಾ ವರ್ಕ್ ಎಲ್ಲ, ಸ್ಟೋರಿನೂ ಚೆನ್ನಾಗಿದೆ. ಒಂದು ಸರಿ ನೋಡುವಂಥದ್ದೆಲ್ಲ. ಥ್ಯಾಂಕ್ ಯು.